ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನ ಸ್ನೇಹಿತ ವೈಟಸ್ ರಸ್ಕಿನ್ನ 2010ನೇ ಇಸ್ವಿಯಲ್ಲಿ ಪಾಸ್ಕ ಹಬ್ಬದ ಭಾನುವಾರ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟ. ಸ್ವಾರ್ಥೆಯಲ್ಲಿದ್ದ, ಹಾಡಿನ ಮೂಲಕ ಸ್ವಾರ್ಥೆಯನ್ನು ಸಾರುತ್ತಿದ್ದ, ಬಡಬಗ್ಗರು, ನಿರ್ಗತಿಕರು, ನಿರಾಶ್ರಿತರನ್ನು ನೋಡುತ್ತಿದ್ದ ಅವರ ಧರ್ಮಪತ್ನಿ ಮರಣಾವಸ್ಥೆಯಲ್ಲಿದ್ದಾರೆ. ವೈದ್ಯರು ಹೇಳ್ತಾರೆ ಆಕೆ ಬದುಕುಳಿಯೋಲ್ಲ. ತಕ್ಷಣ ನನ್ನ ಮನಸ್ಸಿಗೆ ಬಂತು, ಈ ಸಹೋದರಿ ಯೇಸುವಿನ ಸೇವೆಯನ್ನು ಮಾಡುವ ಸಹೋದರಿ, ಮಂಗಳೂರಿನ ಕಾರಿನ್ ರಸ್ಕಿನ್ನ. ಈ ಸಹೋದರಿ ಮಾಡಿದ ಆ ಕಾರ್ಯ 160ಕ್ಕಿಂತಲೂ ಅಧಿಕ ಜನರನ್ನು ಬೀದಿಯಿಂದ ಎತ್ತಿ ತಂದು ತನ್ನ ಮನೆಯಲ್ಲೇ ಸಾಕುತ್ತಿದ್ದ ಆ ಸಹೋದರಿ ವೆನ್ಲಾಕ್ ಆಸ್ಪತ್ರೆಯ ಬಳಿ ಇರುವ ಪ್ರತಿನಿತ್ಯ ಅಲ್ಲಿ ನಿರ್ಗತಿಕರು, ನಿರಾಶ್ರಿತರು 200ಕ್ಕಿಂತಲೂ ಅಧಿಕ ಮಂದಿಗೆ ಊಟವನ್ನು ಉಣಬಡಿಸುತ್ತಿದ್ದ ಸಹೋದರಿ. ಎಲ್ಲೇ ಬೀದಿಯಲ್ಲಿ ಯಾರೇ ಬಿದ್ದಿರಲಿ, ಪೊಲೀಸರು ಕರೆದಾಗ ಓಡಿ ಹೋಗಿ, ಅಥವಾ ಎಲ್ಲಿ ಕಸದ ಬುಟ್ಟಿಯ ಬಳಿ ಯಾರಾದರೂ ಕಾಣಸಿಕ್ಕಿದ್ರೆ ಅವರನ್ನು ಕರೆತಂದು ಆಶ್ರಯ ಕೊಡ್ತಿದ್ದ ಸಹೋದರಿ. ಯಾಕೆ ಹೀಗಾಯಿತು? ನಾನು ಹೇಳಿದೆ, ಯೇಸುವೆ, ಇದು ಈ ರೋಗ ಬಂದಿದ್ದು ನಿಮ್ಮ ಮಹಿಮೆಗಾಗಿ. ಆ ದಿವಸ ನಾನು ಆಸ್ಪತ್ರೆಗೆ ಹೋದೆ, ಬೆಂಗಳೂರಿನ ಆಸ್ಪತ್ರೆಗೆ. ಅಲ್ಲಿ ಅವರ ಬೆಡ್ ಬಳಿ ಪಾಸ್ಕ ಭಾನುವಾರದ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿದೆ. ಸಾವಿರಾರು ಮಂದಿ ಸಹೋದರಿಗಾಗಿ ಪ್ರಾರ್ಥಿಸಿದ್ರು. ವೈದ್ಯರೆಲ್ಲರೂ ಕೈ ಬಿಟ್ಟರು. ಹೆಪಟೈಟಿಸ್ ಬಿ ಆಗಿತ್ತು ಅವರಿಗೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು, ಕಿಮೋಥೆರಪಿ, ರೇಡಿಯೇಷನ್ ಎಲ್ಲ ಪಡ್ಕೊಂಡು ವೈದ್ಯರು ಕೊನೆ ಹೆಪಟೈಟಿಸ್ ಬಿ ಆದಾಗ ಅವರು ಹೇಳಿದರು ಬದುಕುಳಿಯೋಲ್ಲ, ಯಾಕೆಂದರೆ ಲಿವರ್ ಫೇಲ್ ಆದರೆ ಜೀವನನೇ ಹೋದ ಹಾಗೆ. ಕೊನೆಗೆ ICUಗೆ ಹೋದ್ರು. ಅವರು 5 ದಿನಗಳ ಕಾಲ ICUಯಲ್ಲಿ ಇದ್ರು. ಆದರೆ ಅದ್ಭುತಕರವಾಗಿ ಪ್ರಭು ಯೇಸು, ಸತ್ತ ಲಾಜರನಿಗೆ ಜೀವ ಕೊಟ್ಟ ಯೇಸು, ಕುರುಡರಿಗೆ ಕಂಡು ಕೊಟ್ಟ ಯೇಸು, ನಮ್ಮ ಸಹೋದರಿ ಕಾರಿನ್ ರಸ್ಕಿನ್ನರನ್ನು ಅದ್ಭುತಕರವಾಗಿ ವಾಪಸ್ ತಂದರು. ಮತ್ತೆ ಅದೇ ಸೇವೆಯನ್ನು, ಸ್ವಾರ್ಥೆಯ ಸೇವೆಯನ್ನು ತಮ್ಮ ಸುಮಧುರ ಗಾಯನದ ಮೂಲಕ ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಸ್ಟ್ರೀಟ್ ಎವೆಂಜಲೈಸೇಷನ್ ಮಾಡುತ್ತಾ, ಕಾಲೇಜುಗಳಲ್ಲಿ, ವಿವಿಧ ಕಡೆಗಳಲ್ಲಿ ಧ್ಯಾನಕೂಟಕ್ಕೆ ಮ್ಯೂಸಿಕ್ ನೀಡುತ್ತಾ ಇವತ್ತು ನಮ್ಮ ಮಧ್ಯೆ ಇಲ್ಲಿ ಬಂದಿದ್ದಾರೆ. Praise the Lord, Father. Praise the Lord, ಕಾರಿನ್. Bless me, Father. ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ, Father. ಓಕೆ, ದೇವರ ಆಶೀರ್ವಾದ. ಇವರೇ ಕಾರಿನ್ ರಸ್ಕಿನ್ನ. ಇವರ ಬಾಯಿಂದಲೇ ನಾವು ಆಕೆಯ ಸಾಕ್ಷಿಯನ್ನು ಯೇಸು ಮಹಿಮೆಗಾಗಿ ಆಲಿಸೋಣ. ಫಾದರ್, ಕನ್ನಡ ಸರಿ ಬರುವುದಿಲ್ಲ ಅಲ್ಲ? ಪರವಾಗಿಲ್ಲ, ನಿನಗೆ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಹೇಳಮ್ಮ. ನಾನು ಮಂಗಳೂರಿಂದ ಕಾರಿನ್ ರಸ್ಕಿನ್ನ ಎಂದು. ನಾನು ಚಿಕ್ಕ ಇರುವಾಗನೇ, ನಾನು 6 ವರ್ಷ ಇರುವಾಗನೇ ನನ್ನ ತಂದೆ ತೀರು ಹೋಗಿದ್ದರು. ಅದು ತಂದೆದು ಪ್ರೀತಿ ನನಗೆ ಸಿಕ್ಕಲಿಲ್ಲ. ನಾನು ಸಂಸಾರದಲ್ಲಿ ಹುಡುಕ್ತಾ ಇದ್ದೇನೆ ಆ ತಂದೆದು ಪ್ರೀತಿ. ಹೀಗೆ ನಾನು ಬೆಳೆದು ಬರುವಾಗ ಐ ವಾಸ್ ಅ ವೆರಿ ವರ್ಲ್ಡ್ಲಿ ಪರ್ಸನ್. ಕ್ಲಬ್ಸ್, ಪಾರ್ಟೀಸ್ ವಾಸ್ ಮೈ ವೇ ಆಫ್ ಲಿವಿಂಗ್. ನಾನು ಮದುವೆ ಆಗಿದ್ದು 1989ನಲ್ಲಿ. ಮದುವೆ ಆಗಿದ ನಂತರ ನನಗೆ ಮಕ್ಕಳು ಆಗೋದಿಲ್ಲ ಎಂದು ಡಾಕ್ಟರ್ಸ್ ಹೇಳಿದ್ದು. ಯಾಕೆಂದರೆ ಐ ಲಾಸ್ಟ್ 1 ಓವರಿ ಮತ್ತು ನನ್ನ ಫೆಲಪಿನ್ ಟ್ಯೂಬ್ಸ್ 2 ಸಹ ಫಂಕ್ಷನ್ ಆಗಲಿಲ್ಲ. ಹಾಗೆ ಮಕ್ಕಳು ಆಗೋದಿಲ್ಲ ಹೇಳುವಾಗ ಬೀಯಿಂಗ್ ಅ ಪರ್ಸನ್ ಆಫ್ ದ ವರ್ಲ್ಡ್, ಐ ಟ್ರೈಡ್ ವಾಟ್ ದ ವರ್ಲ್ಡ್ ಕುಡ್ ಗಿವ್. ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್, IVF, ಎವ್ರಿಥಿಂಗ್ ಫೇಲ್ಡ್. ವೆನ್ ಎವ್ರಿಥಿಂಗ್ ಫೇಲ್ಡ್, ಐ ಟರ್ನ್ ಟು ಗಾಡ್. ನಾನು ಒಂದು ಧ್ಯಾನಕೂಟಕ್ಕೆ ಹೋಗಿದ್ದೆ ಕೇರಳದಲ್ಲಿ, ಪೋಟಾದಲ್ಲಿ. ಅಲ್ಲಿ ದೇವರ ವಾಕ್ಯ ಕೇಳಿ ನನ್ನ ಜೀವನದಲ್ಲಿ ನಾನು ಬದಲಾವಣೆ ತಂದಿದ್ದು. ಅಲ್ಲಿ ದೇವರ ವಾಕ್ಯ ನಾನು ಕೇಳಿದೆ, ವಾಟ್ ಡಸ್ ಇಟ್ ಪ್ರಾಫಿಟ್ ಅ ಮ್ಯಾನ್ ಟು ಗೇನ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಟು ಲೂಸ್ ಹಿಸ್ ಸೋಲ್. ದ್ಯಾಟ್ ಬ್ರಾಟ್ ಮೀ ಟು ಥಿಂಕ್ ದಟ್ ಐ ವಾಸ್ ಲಿವಿಂಗ್ ಫಾರ್ ದ ವರ್ಲ್ಡ್, ಐ ಮಸ್ಟ್ ಲಿವ್ ಫಾರ್ ಜೀಸಸ್. ಐ ಕೇಮ್ ಬ್ಯಾಕ್. ಮತ್ತು ನಾನು ವೆನ್ಲಾಕ್ ಹಾಸ್ಪಿಟಲ್, ಲೇಡಿ ಕೋಶನ್ ಹಾಸ್ಪಿಟಲ್, ಬಡವರ ಸ್ವಲ್ಪ ಸೇವೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅಲ್ಲಿ ಹೇಳಿದರು ಆರ್ಟಿಫಿಷಿಯಲ್ ಮೆಥಡ್ಸ್ ನಾನು ಯೂಸ್ ಮಾಡಬಾರ್ದು, ಅದು ಇಟ್ ಈಸ್ ಅಗೇನ್ಸ್ಟ್ ದ ಕ್ಯಾಥಲಿಕ್ ಚರ್ಚ್. ಸೊ ನಾನು ಒಬೀಡಿಯಂಟ್ ಆಗಿ ಎಲ್ಲ ಬಿಟ್ಟೆ. ಡಾಕ್ಟರ್ ಹತ್ರ ಹೇಳಿದ್ದೇನೆ, ನಾನು ಪುನಃ IVFಗೆ ಹೋಗೋದಿಲ್ಲ. ಹಾಗೆ ಹೇಳುವಾಗ ಡಾಕ್ಟ್ರ್ ಹೇಳಿದ್ದು, ಯು ಆರ್ ಆಲ್ರೆಡಿ 31 ಇಯರ್ಸ್, 31 ವರ್ಷ, ನಿಮಗೆ ಮಕ್ಕಳು ಆಗೋದಿಲ್ಲ, ಅವ್ರು ಸಿಟ್ಟಲ್ಲಿ ಯು ಹ್ಯಾವ್ ಇಟ್ ಯುವರ್ ವೇ ಎಂದು ಕಳಿಸಿದರು. I put my trust in Jesus. I said, let his will be done.
and in a short time, in a few months, I had conceived. ನಾನು ಡಾಕ್ಟ್ರ್ ಹತ್ರ ಹೋಗಿ ನನ್ನ ರಿಪೋರ್ಟ್ ತೋರಿಸುವಾಗ ಅವರು ನಂಬಲಿಲ್ಲ, ಇದು ಅಸಾಧ್ಯ. ನಾನು ಹೇಳಿದೆ, ಮನುಷ್ಯರಿಗೆ ಅಸಾಧ್ಯ ಅಂದರೆ ದೇವರಿಗೆ ಅಸಾಧ್ಯ. ಹಾಗೆ 2 ತಿಂಗಳ ನಂತರ ಸ್ಕ್ಯಾನ್ ಮಾಡುವಾಗ ದೇ ವಾಸ್ ಅ ಬೇಬಿ. ಈಗ ದೇವರು ನನಗೆ ಒಂದು ಮಗಳು ಕೊಟ್ಟಿದ್ದಾರೆ. ಶಿ ಈಸ್ 23 years. God did such a big miracle in the life of a sinner like me. That is why I wanted to pay back God, because the Bible says, how can you say you love God whom you cannot see if you cannot love your neighbor whom you can see? This led me to start an NGO called White Doves. White Doves, born to care, born to share. My brethren, that you do unto me. As this work was going on, suddenly I was diagnosed in 2010 with 3rd stage breast cancer. ಎಲ್ಲರೂ ಹೇಳಿದರು, ಕೋರಿನ್ ಪ್ರೇಯರ್ ಮಾಡ್ತಾಳೆ, ಕೋರಿನ್ ಬಡವರ ಸೇವೆ ಮಾಡ್ತಾರೆ, ಯಾಕೆ ಕ್ಯಾನ್ಸರ್ ಆಗಿದೆ ಎಂದು. ನಾನು ಒಂದು ದಿನ ಸಹ ದೇವರ ಹತ್ರ ಕೇಳಲಿಲ್ಲ ಯಾಕೆ ನನಗೆ ಕ್ಯಾನ್ಸರ್ ಆಗಿದೆ ಎಂದು. ನಾನು ಮನುಷ್ಯರಲ್ಲಿ ನಂಬಿಕೆ ಇಟ್ಟಿದ್ದು ನನ್ನ ದೇವರ ಮೇಲೆ. ನನಗೆ ಖಂಡಿತವಾಗಿ ಗೊತ್ತಿತ್ತು, ನನ್ನ ದೇವರು ನನ್ನ ಕೈ ಖಂಡಿತವಾಗಿ ಬಿಡುವುದಿಲ್ಲ. ಹಾಗೆ ನಾನು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಎಲ್ಲ ಟ್ರೀಟ್ಮೆಂಟ್ ಆಗಿದ ನಂತರ ನನಗೆ ಸೆಕೆಂಡ್ ಬ್ಲೋ, ಅಕ್ಯೂಟ್ ಹೆಪಟೈಟಿಸ್ ಬಿ. ಅದರಲ್ಲಿ ನನ್ನ ಲಿವರ್ ಕಂಪ್ಲೀಟ್ಲಿ ಡೆಡ್ ಆಗಿದ್ದು. ಗುಡ್ ಫ್ರೈಡೇ I was bringing out blood, vomiting blood. That's all I remember. Then my husband took me to hospital. ಅಲ್ಲಿಂದ ನಾನು 8 ದಿನ ಕೋಮಾದಲ್ಲಿದ್ದೆ. ಡಾಕ್ಟರ್ಸ್ ಹೇಳಿದ್ದು, ಒಂದು ರಾತ್ರಿ ಸಹ ನಾನು ಇರುವುದಿಲ್ಲ. ಎಲ್ಲರೂ ಡಾಕ್ಟರ್ ಹೇಳಿದ್ದು ನಂಬಿದ್ರು, ಮಾತ್ರ ನನ್ನ ಗಂಡ ಖಂಡಿತವಾಗಿ ದೇವರು ಅದ್ಭುತ ಮಾಡ್ತಾರೆ ಎಂದು ನಂಬಿ ಫಾದರ್ ಫ್ರಾಂಕ್ಲಿನ್ನಿಗೆ, ಬ್ರದರ್ ಟಿ ಕೆ ಜಾರ್ಜಿಗೆ, ಬೇರೆ ಇತರವರಿಗೆ ಫೋನ್ ಮಾಡಿ ನನ್ನ ಹೆಂಡತಿಗೆ ಪ್ರೇಯರ್ ಮಾಡಿ ಎಂದು ಹೇಳಿದರು. ಮಿರಾಕ್ಯುಲಸ್ಲಿ ನನ್ನ ಲಿವರ್ ಎನ್ಸೈಮ್ಸ್ 5300 ಟಚ್ ಆಗಿ ನನ್ನ ಲಿವರ್ ಕಂಪ್ಲೀಟ್ಲಿ ಡೆಡ್ ಎಂದು ಡಾಕ್ಟರ್ಸ್ ಹೇಳಿದರು. ಈಗ ಎವ್ರಿ ಆರ್ಗನ್ ವಿಲ್ ಫೇಲ್ ಆ್ಯಂಡ್ ಐ ವಿಲ್ ಡೈ ಬಿಫೋರ್ ನೈಟ್. ಬಟ್ ವಿತ್ ದ ಪವರ್ ಆಫ್ ಪ್ರೇಯರ್, Father Franklin came and celebrated the Holy Eucharist. The power of the Holy Eucharist, Jesus that I received, gave me new life, gave me a new liver. My liver, which was dead, revived the very next day. From 5300, my liver enzymes dropped to 700. The doctors all declared that it is a miracle, but they said it is dangerous, because if I was responding, it should have come down gradually. The sudden drop from 5300 to 7 was definitely the hand of God. From there, I recovered, and miraculously, within 3 months, when I did a viral load test against medical science, I am healed completely of acute hepatitis B. 2012, 2017, last week, twice I've done the PET scan to see, because 18 nodes were positive for cancer. But praise God, there's no cancer cell in my body. I give all praise and glory to God who has done mighty things in the life of a sinner like me. ಎಲ್ಲರೂ ನನ್ನ ಕೈ ಬಿಟ್ಟರೆ ದೇವರು ಖಂಡಿತವಾಗಿ ನನ್ನ ಕೈ ಬಿಡಲಿಲ್ಲ. Today, I am working with full zeal and zest to spread the kingdom of God and to tell people Jesus is truly alive and He does mighty things. Praise the Lord. ವಿಮೋಚನೆ 23:25. ನನ್ನೊಬ್ಬನನ್ನೇ ಆರಾಧಿಸು, ಪ್ರೀತಿಸು, ಆಶ್ರಯಿಸು. ನಿನ್ನ ಆಹಾರ ಪಾನೀಯವನ್ನು ಆಶೀರ್ವದಿಸುವೆನು. ರೋಗ ಬಾಧೆಯಿಂದ, ಕಷ್ಟ ಸಂಕಟದಿಂದ ಕಾಪಾಡಿ, ಶಾಪದಿಂದ ಬಿಡಿಸಿ, ಬಂಜತನವನ್ನು ದೂರ ಮಾಡಿ, ಶತ್ರುಗಳಿಂದ ರಕ್ಷಿಸುವೆನು. ಇದು ದೇವರ ವಾಗ್ದಾನ.